ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಆರೋಗ್ಯ ಶಿಕ್ಷಣ ಸ್ಥಾಯಿ ಸಮಿತಿಯ ಅಧ್ಯಕ್ಷರು ಶ್ರೀಮತಿ ಧನಲಕ್ಷ್ಮಿ ಗಟ್ಟಿಯರ್ನ ಅನುದಾನಡೆ ಅಮ್ಲಮಗರು ಗ್ರಾಮದ ಕೋಟ್ರಗುತ್ತು ಬೋಳಿಮಾಡಿಡು ಶಾಶ್ವತ ಪರ್ಪಿನ ನೀರಿನ ಯೋಜನೆಗೆ ರಚನೆ ಆಯ್ನ ಗೂಗಲ್ ಪೈಪ್ಲೈನ್ ಬಕ್ಕ ಮೋಟಾರ್ ವ್ಯವಸ್ಥೆಯನ್ನು ಊರದ ಹಿರಿಯರು ಉದಿಪನ ಮಲ್ತೇರು. ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಶಿಕ್ಷಣ ಆರೋಗ್ಯ ಸ್ಥಾಯಿ ಸಮಿತಿಯ ಅಧ್ಯಕ್ಷರು ಶ್ರೀಮತಿ ಧನಲಕ್ಷ್ಮಿ ಗಟ್ಟಿಯರನ ಅನುದಾನಡು ಅಮ್ಲಮಗರು ಗ್ರಾಮದ ಕೋಟ್ರಗುತ್ತು ಬೋಳಮಾಡಿಡು ಶಾಶ್ವತ ಪರ್ಪಿ ನೀರಿನ ಯೋಜನೆಗೆ ಸುಮಾರು 15 ಲಕ್ಷ ರೂಪಾಯಿ ಖರ್ಚು ಆಯ್ನ ಗುವೆಲ್ ಪೈಪ್ಲೈನ್ ಬೊಕ್ಕ ಮೋಟಾರ್ ವ್ಯವಸ್ಥೆ ಸೋಮವಾರ ಲೋಕಾರ್ಪಣೆ ಆಂಡು ಊರ್ದ ಹಿರಿಯರು ಸ್ವಿಚ್ ಆನ್ ಮಲ್ತದು ಉದಿಪನ ಮಲ್ತೇರು. ಜಾಗಕೋರ್ನ ಶ್ರೀ ರಾಮಣ್ಣರಿಗೆ ಅಭಿನಂದನೆ ಸಂದಾಯನ ಕುಡ್ಲ ಬಿಜೆಪಿ ಕ್ಷೇತ್ರ ಅಧ್ಯಕ್ಷರು ಶ್ರೀ ಚಂದ್ರಹಾಸ್ ಪಂಡಿತ್ ಹೌಸ್ ಈ ಅನುದಾನ ತಿಕ್ಕುಲಕ ಮಲ್ತಿನ ಜಿಲ್ಲಾ ಪಂಚಾಯತ್ ಸದಸ್ಯೆ ಶ್ರೀಮತಿ ಧನಲಕ್ಷ್ಮಿ ಗಟ್ಟಿಯರಿಗೂ ಸ್ವರ್ಮ ಸಂದಾದ ಉದಿಪನಾಯಿನ ಈ ವ್ಯವಸ್ಥೆ ಒವ್ವೆ ತೊಂದರೆ ಇಜ್ಜಾಂದೆ ನನದುಂಬಗ್ಲ ಇಂಚಿನೆ ದುಂಬರಿದು ಮಾತ್ರೆಗ್ಲ ಇನ್ನತ ಪೆರಜನ ತಿಕ್ಕಡು ನೀರಿನ ಹಾಲ್ ಮಲ್ಪಂದೆ ಸರಿಯಾದ ಉಪಯೋಗ ಮಲ್ಪಲೆ ಬಂಡದು ತೆರಿಪಾಯರು. ಆ ಶ್ರೀರಾಮನ ಹೆಸರೇ ಅವರನ್ನು ಸೂಚಿಸ್ತಾ ಇದೆ ದಾನಿ ಅಂತೇಳಿ. ಹಾಗಾಗಿ ಆ ಹೆಸರಿಗೆ ತಕ್ಕಂಥ ಒಂದು ನಡೆಯನ್ನು ನಡೆದಂಥ ಅವರಿಗೆ ಮೊದಲಾಗಿ ನಮ್ಮ ಪ್ರಣಾಮವನ್ನು ಅರ್ಪಿಸ್ತಾ ಇದ್ರು ಅವರಿಗೆ. ಹಾಗೆ ಎಲ್ಲರೂ ಹೇಳಿದ್ರು ಈಗ ಮಾತಾಡುವಾಗ ಧನಲಕ್ಷ್ಮಿ ಗಟ್ಟಿಯವರ ಬಗ್ಗೆ. ನಿಜವಾಗ್ಲೂ ಅವರು ಆ ಜಿಲ್ಲಾ ಪಂಚಾಯತ್ ಸದಸ್ಯರು ಏನಿದ್ದಾರೆ ಆ ಒಂದು ಹುದ್ದೆಗೆ ಸರಿಯಾದ ನ್ಯಾಯವನ್ನು ಕೊಟ್ಟಿರ್ತಕ್ಕಂಥ ಮಹಿಳೆ ಅಂತ ಹೇಳಿದ್ರೆ ಧನಲಕ್ಷ್ಮಿ ಗಟ್ಟಿಯವರು. ಈಗಾಗಲೇ ಹೇಳಿದರು ಕಳೆದ 4 ವರ್ಷದಲ್ಲಿ 1 ಕೋಟಿ ರೂಪಾಯಿ ಅನುದಾನವನ್ನು ಅವರು ಅವರ ಕ್ಷೇತ್ರಕ್ಕೆ ಕೊಟ್ಟಿದ್ದಾರೆ. ಯಾಕಂದರೆ ಆ ಕ್ಷೇತ್ರದ ಹೆಸರೇ ಸೋಮೇಶ್ವರ ಜಿಲ್ಲಾ ಪಂಚಾಯತ್ ಕ್ಷೇತ್ರ. ಉದಾಹರಣೆಗೆ ಈಗಾಗಲೇ ಎಲ್ಲ ಅವರ ಗ್ರಾಮಗಳ ಅಭಿವೃದ್ಧಿ ಹೊಂದ್ತಾ ಇದೆ. ಅದರ ಒಟ್ಟಿಗೆ ಈ ಕ್ಷೇತ್ರದ ಒಡೆಯನಾದಂಥ ಸೋಮೇಶ್ವರನ ಆ ಸೋಮನಾಥ ದೇವರನ್ನ ಬ್ರಹ್ಮಕಲಶ ಕೂಡ ಅಭಿವೃದ್ಧಿಯಲ್ಲಿ ನಡೀತಾ ಇದೆ. ಹಾಗಾಗಿ ಅವನ ಕೆಲಸಗಳಲ್ಲಿ ಅಭಿವೃದ್ಧಿ ಅಂತ ನಡೀತಾ ಇರುವಾಗ ಆ ಹೆಸರಿನ ಗ್ರಾಮ ಕೂಡ ಎಲ್ಲ ಅಭಿವೃದ್ಧಿಯಲ್ಲಿ ನಡೀತಾ ಇದೆ ಅನ್ನೋ ಸೂಚನೆಯನ್ನು ಕೂಡ ಕೊಟ್ಟಿದ್ದಾರೆ. ಯಾಕಂತ ಹೇಳಿದ್ರೆ ಈ ನೀರಿನ ವ್ಯವಸ್ಥೆ ಅನ್ನೋದು ಪ್ರತಿ ಮನುಷ್ಯ ಪ್ರಾಣಿಗೂ ಬೇಕಾಗಿರುವಂಥ ಒಂದು ವ್ಯವಸ್ಥೆ. ಹಾಗಾಗಿ ಆ ಕುಡಿಯುವ ನೀರಿನಲ್ಲಿ ಯಾವುದೇ ರಾಜಕೀಯ ಪಕ್ಷ ಇರಲಿ ಅದರ ಅಭಿವೃದ್ಧಿಯಲ್ಲಿ ಮಾತ್ರ ಯಾವುದೇ ತಾರತಮ್ಯ ಮಾಡಿದಲ್ಲಿ ಅದು ಅವರಿಗೆ ಸಿಗುವಂತ ನ್ಯಾಯವಲ್ಲ. ಹಾಗಾಗಿ ಸರಿಯಾದ ಪೊರ್ತುಡು ಪೊರ್ಲದ ಬೇಲೆ ಮಲ್ತು ಕೋರ್ನ ಗುತ್ತಿಗೆದಾರರಿಗೆ ಅಭಿನಂದನೆ ಸಂದಾಯನ ಜಿಲ್ಲಾ ಪಂಚಾಯತ್ ಸದಸ್ಯರು ಶ್ರೀಮತಿ ಧನಲಕ್ಷ್ಮಿ ಗಟ್ಟಿ ಜನಕ್ಲು ತನ್ನ ಆಯ್ಕೆ ಮಲ್ತದು ತನ್ನ ಮಿತ್ತ ನಂಬಿಕೆ ದೀತಿರು ಅಂಚನೆ ಜಿಲ್ಲಾ ಪಂಚಾಯತ್ ಅನುದಾನಡು ಏತು ಸಾಧ್ಯನ ಆತ ಅನುದಾನ ಕನತದು ಬೇಲೆ ಮಲ್ಪೆರೆ ಅವಕಾಶ ಕೊಡ್ತಿರು ನನ್ನ ದುಂಬಗ್ಲ ಮಾತಾ ಅಭಿವೃದ್ಧಿಗೂ ತನ್ನೊಟ್ಟಿಗೆ ಕೈ ಜೋಡಿಸಾಲೆಂದು ಪಂಡೆರು. ಜನಕ್ಕುಲ್ನ ಬೇಡಿಕೆದ ಒಟ್ಟುಗು ಎನ್ನ ಅಕ್ಕನಕ್ಲಿ ಏಪಲ ಓಲು ತುಂಡೆಲ್ಲ ಕೊಟ್ರ ಗೊತ್ತಿಗೆ ಬೇರೆ ಸೊತಿಜ್ಜಿ ಅಕ್ಕ ನೀರಿಜ್ಜಿ ಅಂಕ್ಲೆಗನ್ ಅಂಚಿನ ಸಂದರ್ಭಡು ಬಂದುಳೆ ನಿಕ್ಲನ ಋಣನ್ಯಾನಿ ಏತು ಸಂದೈತ ಮಲ್ತದೇನ ಆತ ಮಲ್ಪೇನ ಎಂಕ ಗೊತ್ತಿಜ್ಜಿ ಅಣ್ಣ ನಿಕ್ಕಲ್ನ ಆಶೀರ್ವಾದ ಮಾತೆರ್ಲ ಪುಗಾರಿ ಆತ ಮಲ್ಲದ ಆಲಜ್ಜಿ ಪಕ್ಷ ಎಂಕ ಕೊರ್ತನು ಪಕ್ಷದ ಹಿರಿಯಕ್ಕಲು ವರಿಷ್ಠರು ಮಾತ ಜನಕ್ಕುಲು ಆಯ್ಕೆ ಮಂತಿದ್ದೀನಿ ಅಂಚಿನ ಒಂಜಿ ಜಿಲ್ಲೆ ಜನಪ್ರತಿನಿಧಿ ಅನ್ ಆ ಇತಿಮಿತಿಟ್ಟು ದಾದ ಜಿಲ್ಲಾ ಪಂಚಾಯತ್ ಬರ್ಪುಂಡ ನಿಕ್ಕಲ್ ಪಲ್ಲಕ್ಕನೆ ಮಾತಾ ಡಿಪಾರ್ಟ್ಮೆಂಟ್ ಎಲ್ಲ ಅಂದ್ ಮಂತದ್ದು ಹೆಚ್ಚಿನ ಅನುದಾನ ಎನ್ನ ಕ್ಷೇತ್ರಗ ನೋಡಿ ಎನ್ನ ಜನಕ್ಕುಲಿಗೆ ಉಪಕಾರ ಅವಡು ಪನ್ಪುನ ನೆಲೆಟ್ಟು ಕೆಲಸ ಮಂತೊಂದುಲ್ಲ ದುಮ್ಮದ ದಿನೊಟ್ಲ ಇಂಕ ಕೆಲಸ ಮನ್ಪುನ ಶಕ್ತಿ ನಿಕ್ಕಲ ಆಶೀರ್ವಾದ ಬೆತ್ತದಾಲ ನಿಕ್ಲ ಇಡಕ್ಕೆ ಏನುಜಿ ನಿತ್ಯ ನಿರಂತರವಾದ ಆಶೀರ್ವಾದ ಮಂತೊಂದು ಗ್ರಾಮದ 1 ವರ್ಷಪ್ಪನ ಸಮಯಡ್ ಆ ಸರ್ವತೋಮುಖ ಅಭಿವೃದ್ಧಿಗೆ ನಿಕ್ಕಲ್ ಮಾತೆನೊಟ್ಟಿಗೆ ಕೈ ಜೋಡಿಸಲ್ಲ ಪನೊಂದು ಮಾತೆರೆಗ್ಲ ಈ ಬತ್ತಿಂಚಿನ ನೀರು ಅವೆಲ್ಲ ನಮ್ಮ ಕೋಟ್ರಗುತ್ತು ಇತಿಹಾಸ ಪ್ರಸಿದ್ಧವಾದ ದೇವಸ್ಥಾನದ ಬರಿಟುಲ್ಲ ನನ್ನ ಜನ್ಮೋಗ್ಲ ನಮ್ಮ ಯುಗ ಯುಗಾಂತರಲ್ಲ ನೀರ್ದ ಸಮಸ್ಯೆನೇ ಇಜ್ಜಿ ಪನ್ಪನ ಕೀರ್ತಿನ ಕನಪನಂಚಿ. ಕುಡ್ಲ ವಿಧಾನಸಭಾ ಕ್ಷೇತ್ರ ಬಿಜೆಪಿ ಪ್ರಧಾನ ಕಾರ್ಯದರ್ಶಿ ಶ್ರೀ ಹೇಮಂತ್ ಶೆಟ್ಟಿ, ಬಿಜೆಪಿ ರಾಜ್ಯ ಕಾರ್ಯಕಾರಿಣಿ ಸದಸ್ಯರು ಶ್ರೀ ರವೀಂದ್ರ ಶೆಟ್ಟಿ ಉಳಿದೊಟ್ಟು, ಶ್ರೀ ಸಂಜೀವ ಶೆಟ್ಟಿ, ಶ್ರೀ ಸುರೇಶ್ ಶೆಟ್ಟಿ, ಗ್ರಾಮ ಪಂಚಾಯತ್ ಅಧ್ಯಕ್ಷರು ರಫೀಕ್ ಅಮ್ಲಮಗರು, ತಾಲೂಕ್ ಪಂಚಾಯತ್ ಸದಸ್ಯರು ಶಶಿಪ್ರಭಾ, ಶ್ರೀ ಪದ್ಮನಾಭ ರೈ, ಶ್ರೀ ನರಸಿಂಹ ಆಳ್ವ ಕೋಟ್ರಗುತ್ತು, ಗ್ರಾಮ ಪಂಚಾಯತ್ ಸದಸ್ಯರು ಶ್ರೀಮತಿ ದಿವ್ಯಾ ಕೆ, ರಾಜೇಶ್ ಆಚಾರ್ಯ, ಸ್ಥಳದ ಅನಿಲು ಶ್ರೀ ಗಣೇಶ್ ಪಕ್ಕಳ, ರಾಮ, ರಾಮಪ್ಪ, ಊರ್ದ ಹಿರಿಯರು ನಾಗರಿಕರು ಈ ಪೊರ್ತೋಟುಗೆ ಎತ್ತರು.